ಡಿಸೆಂಬರ್ 10ಕ್ಕೆ ವಿಧಾನ ಪರಿಷತ್ ಚುನಾವಣೆ ಘೋಷಣೆಯಾಗಿದೆ. ವಿಧಾನ ಪರಿಷತ್ನ 25 ಸೀಟುಗಳಿಗೆ ಈ ಚುನಾವಣೆ ನಡೆಯಲಿದೆ. ಕರಾವಳಿಯಲ್ಲೂ ಕೂಡ ಚುನಾವಣಾ ಕಾವು ಜೋರಾಗಿದೆ. ಬಿಜೆಪಿ ಈಗಾಗಲೇ ಪಕ್ಷ ನಿಲ್ಲಿಸುವ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ರಣತಂತ್ರಗಳನ್ನ ಮಾಡಿದೆ. ಈ ಹಿನ್ನೆಲೆ ಜಿಲ್ಲೆಯ ಕಾರ್ಯಕರ್ತರನ್ನ ಹುರಿದುಂಬಿಸಲು ಮತ್ತು ಅಭ್ಯರ್ಥಿಯನ್ನ ಮತದಾರರಿಗೆ ಪರಿಚಯಿಸುವ ಉದ್ದೇಶದಿಂದ ನಾಳೆ ಮಂಗಳೂರಿನಲ್ಲಿ ಜನಸ್ವರಾಜ್ ಸಮಾವೇಶವನ್ನ ಆಯೋಜಿಸಿದ್ದು, ಮಧ್ಯಾಹ್ನ 2:30 ಗಂಟೆಗೆ ಆರಂಭವಾಗುವ ಸಮಾವೇಶಕ್ಕೆ ಬೇಕಾದ ಸಿದ್ಧತೆಗಳು ನಗರದ ಅಡ್ಯಾರ್ ಗಾರ್ಡನ್ ನಲ್ಲಿ ಭರದಿಂದ ಸಾಗಿವೆ. ರಾಜ್ಯ ನಾಯಕರಾಗಿರುವ ಈಶ್ವರಪ್ಪ ಅವರ ನೇತೃತ್ವದ ತಂಡದ ಉಸ್ತುವಾರಿಯಲ್ಲಿ ಈ ಜನಸ್ವರಾಜ್ ಸಮಾವೇಶ ನಡೆಯಲಿದೆ. ಜೊತೆಗೆ ಮಾಜಿ ಸಚಿವ ಡಿ.ವಿ. ಸದಾನಂದಗೌಡ, ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ, ಸಚಿವರಾದ ಆರ್ ಅಶೋಕ್, ಎಸ್.ಟಿ. ಸೋಮಶೇಖರ್, ಎಸ್. ಅಂಗಾರ, ಕೋಟ ಶ್ರೀನಿವಾಸ್ ಪೂಜಾರಿ, ಜಿಲ್ಲೆ ಭಾಜಪದ ಶಾಸಕರುಗಳು, ಇತರ ನಾಯಕರು, ಮುಖಂಡರು, ಅರವಿಂದ ಲಿಂಬಾವಳಿ ಸಹಿತ ಅನೇಕ ಘಟಾನುಘಟಿಗಳು ಈ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ. ವಿಧಾನ ಪರಿಷತ್ತಿನ ಚುನಾವಣೆ ಘೋಷಣೆ ಆಗಿದೆ. ಡಿಸೆಂಬರ್ 10ನೇ ತಾರೀಕಿಗೆ ಚುನಾವಣೆ ನಡೆಯಲಿಕ್ಕಿದೆ. ಇದಕ್ಕೆ ಪೂರಕವಾಗಿ ಭಾರತೀಯ ಜನತಾ ಪಾರ್ಟಿ ಇಡೀ ಕರ್ನಾಟಕದಲ್ಲಿ 4 ಪ್ರಮುಖರ ತಂಡ, ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದ ನಳಿನ್ ಕುಮಾರ್ ವಿಜಯ್ ಅವರ ತಂಡ, ಜಗದೀಶ್ ಶೆಟ್ಟರ್ ಅವರ ತಂಡ, ಈಶ್ವರಪ್ಪ ಅವರ ತಂಡ, ಈ ರೀತಿ 4 ತಂಡಗಳು ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಒಂದು ಜನ ಸ್ವರಾಜ್ಯ ಸಮಾವೇಶದ ಮುಖಾಂತರ ಈ ಚುನಾವಣೆಗೆ ಪೂರಕವಾಗಿ ಈ ಚುನಾವಣೆಯ ಮತದಾರರಾಗಿರುವಂಥ ಸ್ಥಳೀಯ ಜನಪ್ರತಿನಿಧಿಗಳನ್ನು ಸೇರಿಸುವಂಥ ಒಂದು ಕಾರ್ಯಕ್ರಮ ಆಯೋಜನೆ ಆಗಿದೆ. ಈ ಹಿನ್ನೆಲೆಯಲ್ಲಿ ನಾಳೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಅಡ್ಯಾರ್ನ ಗಾರ್ಡನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನಸ್ವರಾಜ್ಯ ಸಮಾವೇಶ ನಡೆಯಲಿಕ್ಕಿದೆ. ಮಧ್ಯಾಹ್ನ 2:30 ಗಂಟೆಗೆ ಈ ಒಂದು ಸಮಾವೇಶ ಪ್ರಾರಂಭಗೊಳ್ಳುತ್ತದೆ. ಬೆಳಿಗ್ಗೆ ಉಡುಪಿಯಲ್ಲಿ ಸಮಾವೇಶವನ್ನು ಮುಗಿಸಿ ಸನ್ಮಾನ್ಯ ಈಶ್ವರಪ್ಪನವರ ತಂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಪ್ರವೇಶಿಸುತ್ತದೆ. ಸನ್ಮಾನ್ಯ ಈಶ್ವರಪ್ಪರ ಜೊತೆ ಡಿ.ವಿ. ಸದಾನಂದಗೌಡರು, ಶೋಭಾ ಕರಂದ್ಲಾಜೆ ಅವರು, ಆರ್ ಅಶೋಕ್ ಅವರು, ಎಸ್.ಟಿ. ಸೋಮಶೇಖರ್ ಅವರು, ಅರವಿಂದ ಲಿಂಬಾವಳಿ ಅವರು, ನಮ್ಮ ಕೋಟ ಶ್ರೀನಿವಾಸ್ ಪೂಜಾರಿ ಅವರು, ಎಸ್. ಅಂಗಾರ್ ಅವರು, ಹಾಗೂ ಅದೇ ರೀತಿ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರುಗಳು ಈ ಸಮಾವೇಶದಲ್ಲಿ ಭಾಗವಹಿಸಿ ನಮ್ಮ ಜಿಲ್ಲೆಯ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಚುನಾವಣೆಗೆ ಪೂರಕವಾಗಿರುವಂಥ ಮಾಹಿತಿಗಳನ್ನು ಈ ಸಮಾವೇಶದಲ್ಲಿ ನೀಡಲಿಕ್ಕಿದ್ದಾರೆ. ನಾಳೆ 2:30 ಗಂಟೆಗೆ ನಡೆಯುವಂಥ ಈ ಸಮಾವೇಶಕ್ಕೆ ನಮ್ಮ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸ್ಥಳೀಯ ಜನಪ್ರತಿನಿಧಿಗಳು ಆಗಮಿಸಬೇಕು, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿಯನ್ನು ಮಾಡ್ತೇನೆ.